ನಗರದ ರಥಬೀದಿ ಸರ್ಕಾರಿ ಕಾಲೇಜಿನಲ್ಲಿ ಹಿಜಾಬ್ಗೆ ಸಂಬಂಧಪಟ್ಟಂತೆ ನಡೆದಂತಹ ಗಲಾಟೆಯ ನಂತರ ಎಬಿವಿಪಿ ಕಾರ್ಯಕರ್ತನಿಗೆ ಕೊಲೆಯ ಬೆದರಿಕೆ ಆರೋಪದ ಹಿನ್ನೆಲೆ ಈ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳುವಂತೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಸಂಘ ಮಂಗಳೂರು ನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರಿಗೆ ಮನವಿಯನ್ನ ಮಾಡಿದ್ದಾರೆ. ಎಬಿವಿಪಿ ರಾಜ್ಯ ಘಟಕದ ಕಾರ್ಯದರ್ಶಿ ಮಣಿಕಂಠ ಕಳಸ ಮತ್ತು ಇತರ ಮುಖಂಡರು ಕಮಿಷನರ್ನ ಭೇಟಿ ಮಾಡಿ ಜೀವ ಬೆದರಿಕೆ ಹಾಕಿದ ಬಗ್ಗೆ ದೂರು ಹಾಗೂ ದಾಖಲೆಗಳನ್ನು ಸಲ್ಲಿಸಿದರು. ಈ ವೇಳೆ ಬೆದರಿಕೆ ಹಾಕಿದವರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳುವಂತೆ ಮನವಿಯನ್ನ ಮಾಡಿದರು. ಇದನ್ನ ಯಾರೋ ಮಾಡಿಸ್ತಿದ್ದಾರೆ, ಹುಡುಗಿ ಹತ್ರ ಮಾಡಿಸ್ತಾ ಇದ್ದಾರೆ. ಇದರಿಂದ ತುಂಬಾ ಜನ ಇದ್ದಾರೆ. ಈಗ ಒಂದು ಹುಡುಗಿ ಒಬ್ಬ ಹುಡುಗನಿಗೆ ನಿಮ್ಮ ಅಪ್ಪಂದ ಕಾಲೇಜು ಅಂತ ಕೇಳಿದ್ರೆ ಅವಳಿಗೆ ಸನ್ಮಾನ ಮಾಡ್ತಾರೆ ಅಂದ್ರೆ ಸರ್, ಇದ್ರ ಹಿಂದೆ ಯಾವ ಒಂದು ಏನೋ ಒಂದು ಅಜೆಂಡಾ ಇಟ್ಕೊಂಡು ಮಾಡ್ತೀವಿ. ಮಂಗಳೂರಲ್ಲಿ ಇದ್ರ ಹಿಂದೆ ನಡೆದಿಲ್ಲ. ಇದರಲ್ಲಿ ಇರೋದು ಸರ್, ಈಗ ಇಷ್ಟು ಈ ಹುಡುಗ ರೆಡ್ ಕಾಲ್ಸ್ ಬರ್ತಾ ಇರುವಂತ ನಂಬರ್ಗಳು, ಮತ್ತೆ ಒಂದು ಹುಡುಗಿ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದಾರೆ ಸರ್. ಕಂಪ್ಲೇಂಟ್ ಲಾಡ್ಜ್ ಮಾಡಿದ ನಂತರ ಆ ಹುಡುಗಿಗೂ ಕೂಡ ಬೇರೆ ಬೇರೆ ನಂಬರ್ಸಿಂದ, ಅನ್ನೋನ್ ನಂಬರ್ಸಿಂದ, ಫಾರಿನ್ ನಂಬರ್ಸಿಂದ ಎಲ್ಲ ಕಾಲ್ ಬರೋದು ಸ್ಟಾರ್ಟ್ ಆಗಿದೆ ಸರ್. ನಮ್ಮ ಇಂಟೆನ್ಷನ್ ಮಂಗಳೂರಲ್ಲಿ ಆ ರೀತಿಯ ಘಟನೆಗಳು ನಡೀಬಾರ್ದು. ಪ್ರಿಸ್ಕ್ರೈಬ್ಡ್ ಯೂನಿಫಾರ್ಮ್ನ ವೇರ್ ಮಾಡೋದಕ್ಕೆ ನಾವು ಎಲ್ಲ ಕಡೆ ಹೇಳಿದ್ದೀವಿ, ನಮ್ಮ ಸ್ಟೂಡೆಂಟ್ಸ್ ಅದಕ್ಕೆ ನಾವು ರೆಡಿ ಇದ್ದೀವಿ. ಬಟ್ ಇಶ್ಯೂಸು ಇದು ಮಾಡಬೇಕು ಸರ್, ಅದೊಂದು ಥ್ರೆಟ್ ವಿಷಯವಾಗಿ ಒಂಚೂರು ಸರ್ ಗಮನ ಹರಿಸ್ಬೇಕು. ಆ ವಿದ್ಯಾರ್ಥಿಗೆ ಸುಮ್ಮನೆ ಟಾರ್ಗೆಟ್ ಆಗಿ ಈಗ ಒಂದು 2,000 ವಿದ್ಯಾರ್ಥಿಗಳಿದ್ದಾರೆ ಸರ್ ಆ ಕಾಲೇಜಲ್ಲಿ. ಒಂದು ವಿದ್ಯಾರ್ಥಿಯಿಂದಾಗಿ ಈಗ ಇಡೀ ಕಾಲೇಜ್ನ ಜೀವ ಬೆದರಿಕೆ ಹಾಕುವಂಥ ಕೆಲಸಗಳನ್ನು ವ್ಯವಸ್ಥಿತ ಸಂಚುಗಳ ರೂಪದಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಇದರ ಹಿಂದೆ ನಾವು ಯಾವತ್ತು ಎಬಿವಿಪಿಯ ಸ್ಟ್ಯಾಂಡ್ ಒಂದೇ ನಾವು ಹೇಳ್ತಾ ಬರ್ತಿದ್ದೀವಿ. ಕಾಲೇಜ್ಗಳಲ್ಲಿ ನಾವು ಈಗೇನು ನ್ಯಾಯಾಲಯ ಒಂದು ಆದೇಶ ಹೊರಡಿಸಿದೆ, ಆ ಆದೇಶಕ್ಕೆ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ನಾವು ಬದ್ಧವಾಗಿದ್ದೇವೆ. ಕಾಲೇಜ್ನಲ್ಲಿ ಯಾವ ಪ್ರಿಸ್ಕ್ರೈಬ್ಡ್ ಯೂನಿಫಾರ್ಮ್ ಇರುತ್ತೋ ಅದನ್ನು ಹಾಕೋದಕ್ಕೆ ನಾವು ಬದ್ಧವಾಗಿದ್ದೇವೆ ಅಂತ ಈ ಹಿಂದೆಯಿಂದ ಕೂಡ ಎಬಿವಿಪಿ ಹೇಳ್ತಾನೆ ಬಂದಿದೆ. ಅದನ್ನು ನಾವು ಫಾಲೋ ಮಾಡ್ಕೊಂಡು ಕೂಡ ಬಂದಿದ್ದೇವೆ. ಆದರೆ ಮಂಗಳೂರಿನಲ್ಲಿ ಇದುವರೆಗೆ ಈ ರೀತಿಯ ಘಟನೆ ನಡೆದಿರಲಿಲ್ಲ. ಈ ಘಟನೆಯನ್ನು ನಡೆಸಬೇಕಂತ ಹೇಳಿ ವ್ಯವಸ್ಥಿತ ಸಂಚನ್ನ ಮಾಡಿ ಈ ರೀತಿಯಾಗಿ ಒಂದು ಹುಡುಗನನ್ನು ಟಾರ್ಗೆಟ್ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಯಾಕಂದರೆ ಒಂದು ಕಾಲೇಜ್ನ ಮುಂದೆ ಒಬ್ಬ ವಿದ್ಯಾರ್ಥಿಗೆ ನಿಮ್ಮ ಅಪ್ಪಂದ ಕಾಲೇಜ್ ಅಂತ ಪ್ರಶ್ನೆ ಮಾಡುವ ವಿದ್ಯಾರ್ಥಿಯ ಹಿನ್ನೆಲೆಯನ್ನು ನೋಡ್ತಾ ಹೋದರೆ ನೀವು ಇತ್ತೀಚೆಗೆ ಅವಳದು ಟ್ವಿಟರ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಹೇಗೆ ಉಡುಪಿಯಲ್ಲಿ ನಡೆದಿತ್ತೋ ಅದೇ ರೀತಿ ಇತ್ತೀಚೆಗೆ ಟ್ವಿಟರ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಟ್ವಿಟರ್ ಟ್ರೆಂಡ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಒಬ್ಬ ಹುಡುಗನಿಗೆ ಈ ರೀತಿಯ ಪ್ರಶ್ನೆ ಮಾಡುವಂಥ ಹುಡುಗಿಯನ್ನು ಸನ್ಮಾನ ಮಾಡುವಂಥ ಕೆಲಸ ಮಾಡ್ತಾರೆ. ಹಾಗಾದರೆ ಇದರ ಹಿಂದೆ ಇರುವಂತಹ ಒಂದಷ್ಟು ವ್ಯವಸ್ಥಿತ ಸಂಚುಗಳ ಬಗ್ಗೆ ಸರಿಯಾದ ತನಿಖೆ ಆಗಬೇಕು ಅಂತ ಹೇಳಿ ನಾವು ಈಗಾಗಲೇ ಕಮಿಷನರ್ನ ಮುಂದೆ ಮನವಿ ಮಾಡಿದ್ದೇವೆ. ವಿದ್ಯಾರ್ಥಿ ಪರಿಷತ್ ಯಾವತ್ತಿದ್ರೂ ಕೂಡ ವಿದ್ಯಾರ್ಥಿಗಳಿಗೆ ಹೇಳ್ಕೊಟ್ಟಿರುವಂಥದ್ದು ವಿವೇಕಾನಂದರ ಆದರ್ಶವನ್ನು ಹೇಳ್ಕೊಟ್ಟಿದ್ದೇವೆ, ಅಂಬೇಡ್ಕರ್ ಅವರ ತತ್ವಗಳನ್ನ ಹೇಳ್ಕೊಟ್ಟಿದ್ದೇವೆ ಹೊರತು ಯಾವುದೋ ಒಂದು ಜೀವ ಬೆದರಿಕೆ ಹಾಕೋದಾಗಿರ್ಬೋದು ಅಥವಾ ಕಾಲೇಜ್ನ ಕ್ಯಾಂಪಸ್ನ ಒಳಗಡೆ ಒಬ್ಬ ವಿದ್ಯಾರ್ಥಿಯನ್ನು ಟಾರ್ಗೆಟ್ ಮಾಡುವಂಥ ಕೆಲಸವನ್ನು ಯಾವತ್ತೂ ವಿದ್ಯಾರ್ಥಿ ಪರಿಷತ್ ಹೇಳ್ಕೊಟ್ಟಿಲ್ಲ. ವಿದ್ಯಾರ್ಥಿ ಪರಿಷತ್ನ ಸ್ಟ್ಯಾಂಡ್ ಕ್ಲಿಯರ್ ಆಗಿದೆ. ನಾವು ಕಾಲೇಜ್ನ ಒಳಗಡೆ ಕಾಲೇಜ್ನ ಪ್ರಿಸ್ಕ್ರೈಬ್ಡ್ ಯೂನಿಫಾರ್ಮ್ ಏನಿದೆ ಅದನ್ನು ವೇರ್ ಮಾಡ್ಕೊಂಡು ಹೋಗಲಿಕ್ಕೆ ನಾವು ವಿದ್ಯಾರ್ಥಿಗಳಿಗೆ ಸೂಚನೆ ಕೊಡ್ತೀವಿ. ಆದರೆ ಈ ರೀತಿಯ ಬೆಳವಣಿಗೆ ಬಗ್ಗೆ ಒಂದು ಸರಿಯಾದ ಒಂದು ತನಿಖೆ ನಡಿಬೇಕು ಅನ್ನೋದು ನಮ್ಮ ಆಗ್ರಹ ಆಗಿದೆ. ಯಾಕಂದರೆ ವಿದೇಶದಿಂದ ಕಾಲ್ ಬರ್ತವೆ ಅಂತ ಹೇಳಿದರೆ ಇದರ ಹಿಂದೆ ಒಂದು ವ್ಯವಸ್ಥಿತ ರೂಪವಾದಂಥ ಸಂಚನ್ನು ರೂಪಿಸಿದ್ದಾರೆ. ಇದರ ಹಿಂದೆ ಯಾವುದೋ ಒಂದು ದೇಶದ್ರೋಹಿ ಸಂಘಟನೆಗಳ ಕೈವಾಡ ಇರೋದು ನಮಗೆ ಗೊತ್ತಾಗ್ತಾ ಇದೆ. ಅದರ ತನಿಖೆ ಸರಿಯಾಗಿ ಆಗಬೇಕು. ಇದಕ್ಕೆ ವಿದ್ಯಾರ್ಥಿ ಪರಿಷತ್ ಕಮಿಷನರ್ ಹತ್ರ ಮೂಲಕ ಹೇಳ್ಕೊಂಡಿದೆ. ಮತ್ತು ಆ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ FIR ಅನ್ನು ದಾಖಲಿಸಿದ್ದಾರೆ. ಆ ವಿದ್ಯಾರ್ಥಿಗೆ ಸೂಕ್ತ ರೀತಿಯಾದಂಥ ಭದ್ರತೆಯನ್ನು ಕೂಡ ಪೊಲೀಸ್ ಇಲಾಖೆ ಕೊಡಬೇಕು ಅಂತ ನಾವು ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇವೆ.